ಕಾರ್ಕಳದ ಸಾಣೂರು ಗ್ರಾಮದ ಇಂದಿರಾ ನಗರದಲ್ಲಿ 1 ವರ್ಷದಿಂದ ದಾರಿದೀಪ ಅಳವಡಿಕೆಗೆ ಮನವಿ ನೀಡಲಾಗಿತ್ತು. ಇದೀಗ ದಾರಿದೀಪ ಅಳವಡಿಕೆಗೆ ಬಂದ ಸಿಬ್ಬಂದಿಗಳನ್ನು ತಡೆದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ವಿರುದ್ಧ ಇಂದಿರಾ ನಗರ ನಿವಾಸಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಣೂರು ಗ್ರಾಮದ ಇಂದಿರಾ ನಗರದಲ್ಲಿ 1.5 ವರ್ಷದಿಂದ ದಾರಿದೀಪದ ವ್ಯವಸ್ಥೆ ಇಲ್ಲದೆ ಇಲ್ಲಿನ ಜನರು ರಾತ್ರಿಯ ವೇಳೆಗೆ ಸಮಸ್ಯೆ ಅನುಭವಿಸುತ್ತಿದ್ರು. ಈ ಬಗ್ಗೆ ಇಂದಿರಾ ನಗರದ ನಿವಾಸಿಗಳು ಪಂಚಾಯತ್ ಅಧ್ಯಕ್ಷರಿಗೆ ಮನವಿಯನ್ನ ಸಲ್ಲಿಸಿದ್ರು. ಮನವಿಗೆ ಸ್ಪಂದಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ದಾರಿದೀಪದ ಸಮಸ್ಯೆಯನ್ನ ನಿವಾರಿಸುವ ಭರವಸೆಯನ್ನ ನೀಡಿದ್ರು. ಇದೀಗ ದಾರಿದೀಪ ಅಳವಡಿಸಲು ಬಂದಿದ್ದ ಸಿಬ್ಬಂದಿಗಳಿಗೆ ಮೆಟೀರಿಯಲ್ಗಳನ್ನು ಪಂಚಾಯತ್ನಲ್ಲಿ ಇರಿಸುವಂತೆ ಅಧ್ಯಕ್ಷರು ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಣೂರು ಗ್ರಾಮ ಪಂಚಾಯತ್ ಮುಂದೆ ಇಂದಿರಾನಗರದ ನಿವಾಸಿಗಳು ಪ್ರತಿಭಟನೆ ನಡೆಸಿ ಅಧ್ಯಕ್ಷರಿಗೆ ಧಿಕ್ಕಾರ ಕೂಗಿದ್ದಾರೆ. ಇದೇ ವೇಳೆ ಮನವಿ ಸ್ವೀಕರಿಸಲು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರು ಬಾರದಿದ್ದಾಗ ಅಧಿಕಾರಿಗಳಿಗೆ ಮನವಿ ಸ್ವೀಕರಿಸಲು ಆದೇಶಿಸಿದ್ರು. ಅಲ್ಲದೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಕೆಲವು ಚುನಾಯಿತ ಪ್ರತಿನಿಧಿಗಳು ಅಧ್ಯಕ್ಷರಿಗೆ ಕರೆ ಮಾಡಿದಾಗ ಉಡಾಫೆಯ ಉತ್ತರ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದಿರಾನಗರ ನಿವಾಸಿಗಳು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮುಂತಾದ ಮಕ್ಕಳ ಲೈಟ್ ಎಂಚಿ ನಾವು ಡೊನೇಟ್ ಮಾಡಿದ ಲೈಟ್ ಇಲ್ಲ ಮತ್ತೆ ಈ ಮುಂತಾದ ಮಕ್ಕಳು ಈತ ದಿನ ಕಾತಿನಾಗಲಿ ನನ್ನೆಲ್ಲ ಕಾಪೋಳಿಗೆ ಕಾಪೋಳಿಗೆ ಹೆಚ್ಚು ಬೇತೆ ಖಾಲಿ ಒಂದು ಪೇಪರ್ ಈ ಬಲೆ ಐತೆ ಬಕ್ಕದ ಮೂಲ ಉತ್ತರ ಕೊಡ್ಲಾಗಿದೆ ಬಲೆ ಅಧ್ಯಕ್ಷರಿಗೆ ಮುಲ್ಪ ಬೇಲೆ ಎತ್ತೊಂದು ಸಾಣೂರು ಪಂಚಾಯತ್ ಅಧ್ಯಕ್ಷರಿಗೆ ಸಾಣೂರು ಪಂಚಾಯತ್ ಅಧ್ಯಕ್ಷರಿಗೆ ಸಾಣೂರು ಪಂಚಾಯತ್ ಅಧ್ಯಕ್ಷರಿಗೆ ಸಾಣೂರು ಪಂಚಾಯತ್ ಅಧ್ಯಕ್ಷರಿಗೆ ಗೋಪೇರು ಇನಿ ಹಾಕೊಂಡು ಎಲ್ಲ ಇತ್ತೆ ಪ್ರತಿ ದಿನ ಕೊಂದುಲಾರು ಇತ್ತೆ ರೈತ ಬರ್ಪೂಜಿ ಬಂದ ಅಧ್ಯಕ್ಷ ಸ್ಥಾನ ಕೆಲಸ ಸಮಯ ಅಧ್ಯಕ್ಷ ಇಂಚ ಮಲ್ಜೆ ಕೆಎಂ ಖಲೀಲ್, ವಿ4 ನ್ಯೂಸ್ 24/7 ಕಾರ್ಕಳ.